ಊರಿನ ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಪ್ರಚುರಪಡಿಸುವಂಥ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟಿಕ್ಕೆ. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆಯ ಸಾಯಿಬಾಬಾ ನಗರದಲ್ಲಿ ಇರುವಂತಹ ಶಿರಡಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ನಾವಿದ್ದೇವೆ. ವೀಕ್ಷಕರೇ, ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಜಯದಶಮಿಯ ಸಲುವಾಗಿ ಚಂಡಿಕಾ ಹೋಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬನ್ನಿ ವೀಕ್ಷಕರೇ, ಈ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಪಾಲ್ಗೊಳ್ಳೋಣ. ಉಡುಪಿ ಜಿಲ್ಲೆ ಒಂದು ಸುಸಂಸ್ಕೃತ ಸಂಸ್ಕೃತಿಯನ್ನ ಒಳಗೊಂಡ ಸುಂದರ ಶಾಂತವಾದ ಪ್ರದೇಶ. ಉಡುಪಿ ಜನರ ಸಂಸ್ಕೃತಿಗೆ ಮಾರು ಹೋಗುವುದೇ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ಪವಿತ್ರತೆಯನ್ನ ಒಳಗೊಂಡಿರುವ ಹಲವಾರು ಧಾರ್ಮಿಕ ಕ್ಷೇತ್ರಗಳಿವೆ. ಅದರಲ್ಲಿ ಉಡುಪಿಯ ತೋಟದ ಮನೆ ಕೊಡವೂರಿನಲ್ಲಿರುವ ಸಾಯಿಬಾಬಾ ಮಂದಿರವೂ ಒಂದು. ಉಡುಪಿಯ ಕೊಡವೂರಿನಲ್ಲಿರುವ ಸಾಯಿಬಾಬಾ ಮಂದಿರವು ದಿನಂಪ್ರತಿ ಸಾವಿರಾರು ಭಕ್ತರಿಂದ ಪೂಜಿಸಲ್ಪಡುವ ಸುಂದರ ದೇವಾಲಯ. ಉಡುಪಿಯ ಸಾಯಿಬಾಬಾ ಮಂದಿರದಲ್ಲಿ ನವರಾತ್ರಿಯ ಪ್ರಯುಕ್ತ ಚಂಡಿಕಾ ಹೋಮವು ಸಾವಿರಾರು ಭಕ್ತರ ಸಮ್ಮುಖದೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಇದರ ಜೊತೆಗೆ ಶ್ರೀ ಶಿರಡಿ ಸಾಯಿಬಾಬಾ ಸಮಾಧಿ ಶತಾಬ್ದಿ ಆರಾಧನಾ ಸಂಸ್ಮರಣೆಯನ್ನ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜಾ ಆಚರಣೆಗಳು ಅತ್ಯಂತ ವೈಭವದಿಂದ ನಡೆಯಿತು. ಜಯ ಸಾಯಿರಾಮ್, ಹರೇ ಹರೇ ಕೃಷ್ಣ, ಜಯ ರಾಧೇಶ್ಯಾಮ್. साई राम, जय साई राम, हरे हरे कृष्णा, जय राधे श्याम. ओम साई राम, जय साई राम, हरे हरे कृष्णा, जय. ಆ ಪ್ರಯುಕ್ತ ಬಾಬಾ ಮಂದಿರವನ್ನ ಸಂಪೂರ್ಣವಾಗಿ ಹಣ್ಣು ಹಂಪಲುಗಳಿಂದ ಅಲಂಕರಿಸಲಾಗಿತ್ತು. ಸಂಪೂರ್ಣವಾಗಿ ಅಲಂಕೃತಗೊಂಡಿದ್ದ ಸಾಯಿಬಾಬಾ ಮಂದಿರವು ಶ್ರದ್ಧಾ ಭಕ್ತಿಯನ್ನ ಇಮ್ಮಡಿಗೊಳಿಸ್ತಾ ಇತ್ತು. ಓಂ ಸಾಯಿ ರಾಮ್, ಜಯ. ನವರಾತ್ರಿಯ ಪ್ರಯುಕ್ತ ಮಂದಿರದಲ್ಲಿ ಕಳೆದ ಹಲವಾರು ವರ್ಷಗಳಿಂದಲೂ ಚಂಡಿಕಾ ಹೋಮವು ನಡೆಯುತ್ತಿತ್ತು. ಈ ವರ್ಷವೂ ಚಂಡಿಕಾ ಹೋಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಬಾಬಾ ಭಕ್ತರು ಚಂಡಿಕಾ ಹೋಮವನ್ನ ಕಣ್ತುಂಬಿಕೊಂಡರು. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲೇ ಪದ್ಮದಲಾಯಿತಾಕ್ಷೇ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತತ್ಪಾದ ಸತ್ಯಂ ಮಹಿ ಸನ್ನಿಧಸ್ವ
महादेवे च विद्महे विष्णुपत्ने च धीमहि ನೀಡಲು ಬಾ ಪ್ರಭು ನೀ ಕ್ಷೇಮ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ शरण्ये त्र्यम्बके गौरीनाथाय नमोस्तुते ॐ ज्योतिरागतवे दवादपरवादायिने ध्रुवं विश्वामिदं जगद्वाराजां दिशामयं ध्रुवन्ते राजावरो नो ध्रुवं देवो बृहस्पतिः ध्रुवन्तीन्द्रशार्विश्वरास्कन्धारयतां ध्रुवम् ಶರಣಾಗತಿ ದೇನಾರ್ಥ ಪರಿತ್ರಾಣಪರಾಯಣಿ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣ ನಮೋಸ್ತುತೆ. ಎಲ್ಲರೂ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನವಮಿ ಪೂರ್ವಕ ಆಗಿರುವಂತಹ ದಶಮಿಯ ಪರ್ವಕಾಲ ಅಂದರೆ ಯಾವತ್ತೂ ಅಳಿಯದೆ ಉಳಿಯುವಂಥ ದೊಡ್ಡ ಗುರುಸ್ಥಾನ. ಈ ಸ್ಥಳದಲ್ಲಿ ಸ್ವೀಕರಿಸಿದ ತೀರ್ಥ ಇರ್ಬೋದು, ಪ್ರಸಾದ ಇರ್ಬೋದು, ಭಸ್ಮದಾನ ಇರ್ಬೋದು, ಅಥವಾ ಕಪ್ಪ ಕಾಣಿಕೆಯ ಕೊಡುಗಳಿಗಿರ್ಬೋದು, ಅದೆಲ್ಲವೂ ಕೂಡ ಗುರುಗಳ ಅಂತರ್ಯಾಮಿಗಿರುವಂಥ ಭಗವಂತ ಸ್ವೀಕರಿಸಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ತನು ಮನ ಧನ ಸಹಾಯ ಆಹರ್ನಿಶಿಯಾಗಿ ದುಡಿದು ಈ ಧರ್ಮದರ್ಶಿಗಳಿಗೆ ಗಿಳಿಯೊಳಿಸಿ ಕುಟುಂಬದವರೊಂದಿಗೆ ಬೆರೆತು ಸೇವೆಯನ್ನು ನಡೆಸಿದ್ದಾರೆ ಅಂತಹ ಎಲ್ಲ ಸದ್ಭಗುರುಗಳ ಅವರ ಕುಟುಂಬದೊಂದಿಗೆ ಈ ದೇವರ ಪ್ರಸನ್ನ ಕಾಲದ ಇವತ್ತಿನ ದಿವಸ ನಂಬಿದೆ ಬಾಬಾ ನಿನ್ನ ಚರಣ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್. ಶಿರಡಿ ಸಾಯಿಬಾಬಾ ಅವರು ಸಮಾಧಿಯಾಗಿ ಇವತ್ತಿಗೆ 100 ವರ್ಷ ಕಳೆಯಿತು. ಈ ವಿಶೇಷ ಸಂದರ್ಭದಲ್ಲಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಕೂಡ ಏರ್ಪಡಿಸಲಾಯಿತು. ಬನ್ನಿ ವೀಕ್ಷಕರೇ, ಈ ಎಲ್ಲ ವಿಶೇಷ ಪೂಜೆಯನ್ನು ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ ನಾವೆಲ್ಲ ವೀಕ್ಷಿಸೋಣ. ನವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜಾತಿ ಕಾರ್ಯಗಳು ನಡೆಯಿತು. ಸಾರಿದೆ ನೀನು ಮಾತ ಸಮತೆ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ತೋರಿದೆ ನಮ್ಮಲಿ ನೀ ಮಮತೆ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್.
जय राधे श्याम। साई राम जय साई राम, हरे हरे कृष्णा जय राधे श्याम। ओम साई राम जय साई राम, हरे हरे कृष्णा जय राधे श्याम। नीने गुरुवु परदैव। ಶ್ರೀಧರ್ ಪೂಜಾರಿ ಕೊಳಕಿರುತ್ತೋರೋಡು ಬಹುದನು ಯಾನು ಶಿರಡಿ ಕ್ಷೇತ್ರ ಹಿಡಿತಾನೆ ಇನ್ನು ಬಾಬೆರ್ನ 100ನೇ ವರ್ಷ ಸಮಾಧಿ ಆದ ಅಂಚಾದಪ್ಪನಾಗ ಯಾನಿ ಶಿರಡಿ ಜನಿನಿ ಕೊಡವರು ಕ್ಷೇತ್ರಕ್ಕೆ ನನ್ನ ಬಾಬೆರ್ಲೆತ್ತಾರೆ ಈ ಕ್ಷೇತ್ರಲ ಶಿರಡಿದಲ್ಲಕ್ಕೆ ಬಜಿ ಭಾರಿ ಪುಣ್ಯ ಏನಕ್ಷಲ್ಲ ದಯಬಂಡ ಮೇಟ್ ಬಾಬೇರ್ ಇಡೆ ಬಹುದೇರು ಬನ್ಪನ ಸತ್ಯ ಆಮಲು ಬಾಬೇರ್ನ ಪಾದುಕ ಇಡೆ ಬಹುದನು ಪಾದುಕದ ಬಗ್ಗೆ ಎಂಕ ಸರಿ ಅನುಭೂತಿ ಗೊತ್ತುಂಡು ದಯಬಂಡ ಪಾದುಕ ಇಡೆ ಮೂಲ ಏರೆಗಲ ಮುಟ್ಟುನಂಚಿನ ಶಿರಡಿ ಪೋಂಡ ನಮಕ್ ಚಾನ್ಸ್ ಇಜ್ಜಿ ನಮಕ್ ಇಡೆ ಬಹುದಿನ ಮಂಡ ಭಾರಿ ಮಲ್ಲ ಒಂದು ಪುಣ್ಯದ ಸ್ಥಳ ಕೊಡಗೂರು ಕ್ಷೇತ್ರ ಕೊಡಗೂರು ಕ್ಷೇತ್ರ ಬದ ಈ ಅಕ್ಕಪಕ್ಕದಕಲು ಮುಲ್ತ ಊರ್ದಕಲು ಭಾರಿ ಪುಣ್ಯವಂತರು ದಯಪಂಡ ಶಿರಡಿ ಕ್ಷೇತ್ರಡು ತಿಕ್ಕನ್ನ ದರ್ಶನ ಮುಲ್ಪ ಕೊಡಗೂರು ಕ್ಷೇತ್ರಡು ನಿಖಲೆಗೆ ತೆಗೆದನು ಅಂಚಾದುಪ್ಪನಾಗ ಇನಿತ್ತ ಬಾಬರ್ 100ನೇ ವರ್ಷಡು ಕಾಂಡೆ ಅಭಿಷೇಕ ಆಂಡ್ ಅಲ್ತಬಕ್ಕ ಚಂಡಿಕಾ ಹೋಮ ಆಂಡ್ ಇತ್ತ ಮಹಾ ಆರತಿ ಆವೊಂದುಂಡು ಮಾತ ಭಕ್ತರಿಗೆಲ್ಲ ಬಹುದಿನಕ್ಲೆಗೆ ಈ ಸ್ಥಳಕ್ಕೂ ಶಿರಡಿ ಪೋಪನ ಬದ ಈ ಸ್ಥಳಕ್ಕೆ ಬತ್ತಡೆಲ್ಲ ನಿಖಲೆಗೆ ಬಾಬೇರ್ ಅನುಗ್ರಹ ಮಲ್ಪುರನ್ಬಲ ಎಂಕ್ ಪೂರ ನಂಬಿಕೆ ಉಂಡು ದಯಪಂಡ ಎಂಕಲು ಶಿರಡಿ ಕ್ಷೇತ್ರಡು ಇತ್ತದ ಪೂರ ಅನುಭೂತಿ ಗೊತ್ತುಂಡು ಬಾಬೇರಿಗೆ ಖಾಲಿ ₹2 ಏನೊಂದಿಲ್ಲ ಆ ₹2 ಏನಪಂಡ ಶ್ರದ್ಧಾ ಭಕ್ತಿ ಆತೆ ಯಾವಣಿಗೆ ಭಕ್ತಿಪೂರ್ವಕವಾದ ಆರೆ ₹2 ಏನೊಂದಿಲ್ಲ ಆ ₹2 ನಮ್ಮ ಭಕ್ತಿಪೂರ್ವಕವಾದ ಆರೆಗೆ ಅರ್ಪಣೆ ಮಲ್ತಂಡ ಬಾಬೇರೆ ನಮಗೆ ಸದಾ ಆಶೀರ್ವಾದ ಮಲ್ಪುರನ್ಪನ ಬಾಬೇರ್ನ ನಂಬಿಕೆ ಏರ್ ಬಾಬೇರ್ನ ಛಾಯ್ ಚರಿತ್ರ ಸವನ್ ಮಂಜಿರಿ ಓದುವೇರೆ ಅಟ್ಟು ಪೂರಾ ವಿಷಯ ಲುಪ್ಪುಂಡು ಐನು ಓದರ ತೀರದ ನಕಲು ಶಿರಡಿಗೆ ಕ್ಷೇತ್ರ ಪೋಯಾರ್ನಂಡ ಆ ಛಾಯ್ ಚರಿತ್ರ ಕಂತದ ಏನು ಪಾರಾಯಣ ಮಲ್ಪಲೆ ಆ ಪಾರಾಯಣಡು ಬಾಬೇರ್ನ ಪೂರ ಜೀವನ ಚರಿತ್ರ ಐಟು ಉಂಡು ಅಂಚಾದಪ್ಪನಾಗ ಇನ್ನು ಕೊಡಗೂರು ಕ್ಷೇತ್ರ ಬಹುದಿನ ಪೂರಾ ಸಾಯಿ ಭಕ್ತರೇ ನಿಖಲು ಭಾರಿ ಪುಣ್ಯವಂತರೆ ದ್ಯಾಬಂಡ ಇನ್ನು 100ನೇ ವರ್ಷಡು ಆಪನಂಚಿನ ಸಾಯಿ ಬಾಬೇರ್ನ ಇನ್ನು ಪುಣ್ಯತಿಥಿ ಮೂಲು ನಿಖಲೆ ಶಿರಡಿ ಪೋರ ಆತಿ ಜಾಂಡಲ ಈ ಸ್ಥಳಟ್ಟು ಬತ್ತದ ನಿಗಲು ಆ 100ನೇ ವರ್ಷಡು ಇನ್ನು ಆರ್ನ ಪುಣ್ಯಸ್ಥಿತಿನಿ ನಿಗಲು ಭಾಗವಹಿಸಿದರೆ. ಉಡುಪಿಯ ಸಾಯಿಬಾಬಾ ಮಂದಿರದಲ್ಲಿ ಇತ್ತೀಚೆಗೆ ವಿವಿಧ ಸಾಮಾಜಿಕ ಧಾರ್ಮಿಕ ಕಾರ್ಯಗಳು ನಡೆಯುತ್ತಲೇ ಇರುತ್ತದೆ. ಉಡುಪಿಯ ಸಾಯಿಬಾಬಾ ಮಂದಿರದಲ್ಲೇ ಇತ್ತೀಚೆಗೆ ಶಿರಡಿ ಸಾಯಿಬಾಬರ ಪಾದುಕ ದರ್ಶನವೂ ನಡೆದಿತ್ತು. ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್, ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್, ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್. ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್, ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್. ಸಾಯಿಬಾಬಾರು ಅನೇಕಾನೇಕ ಭಕ್ತರಿಂದ ಅತ್ಯಂತ ಸದ್ಗುರು, ಒಬ್ಬ ಸಂತ, ಒಬ್ಬ ಫಕೀರ ಅಥವಾ ಅವತಾರ ಪುರುಷ. ಈತನನ್ನ ಗುರುವಾರದ ದಿನ ಅಯ್ಯ ನನಗೆ ಕಷ್ಟ ಅಂತ ಮೊರೆ ಹೋದರೆ ಸಾಕು, ಅದೆಂತ ಕೋರಿಕೆಗಳೇ ಇರಲಿ ಈಡೇರುತ್ತದೆ. ಶ್ರೀ ಶಿರಡಿ ಸಾಯಿಬಾಬರ ಪವಾಡವೇ ಅಂಥದ್ದು. ವಾರದ ಗುರುವಾರ ಸಾಯಿಬಾಬಾಗೆ ಅತ್ಯಂತ ವಿಶೇಷವಾದ ದಿನ. ಪ್ರತಿ ಗುರುವಾರ ಬಂದರೆ ಸಾಕು, ಸಾಯಿಬಾಬಾರನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವವರು ಹೆಚ್ಚು. ಆದ್ದರಿಂದಲೇ ಸಾಯಿಬಾಬಾರನ್ನ ನೆನೆದವರಿಗೆ ಕಷ್ಟ ಎಂಬುವುದಿಲ್ಲ. ತೀರಿಸುವ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್, ಓಂ
ಇಲ್ಲಿನ ಸಾಯಿಬಾಬಾ ಮಂದಿರದ ಆಡಳಿತ ಮುಖ್ಯಸ್ಥ ದಿವಾಕರ್ ಶೆಟ್ಟಿ ಮುಂದಾಳತ್ವದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಮಂದಿರದಲ್ಲಿ ವಿಶೇಷ ಆಚರಣೆಗಳು ನಡೆದುಕೊಂಡು ಬರುತ್ತಿದೆ. ಇವರ ವಿಶೇಷ ಮುತುವರ್ಜಿಯಲ್ಲಿ ಬಾಬಾ ಮಂದಿರವು ಅಭಿವೃದ್ಧಿಯನ್ನ ಕಾಣುತ್ತಿದೆ ಎನ್ನುವುದು ಭಕ್ತರ ಮಾತು. ಎನ್ನ ಪುದರು ವರಲಕ್ಷ್ಮಿ ಪಂದ್ ಯಾನು ಕಿನ್ನೆ ಬಾಲ್ಯಡ್ದಿಂಚಿ ಇಡೆಗೆ ಬರೋಂದುಲ್ಲೆ ಬಾಬನ ಕೈತಲ್ಗ ಮಸ್ತ್ ಇಡೆ ಬತ್ತುಂಡು ಎಂಕ್ ಮಸ್ತ್ ಖುಷಿ ಆಪುಂಡು. ಇಡೆ ಬತ್ತಿ ಬಕ ಯಾನ್ ಮಸ್ತ್ ಇಂಪ್ರೂವ್ ಆತೆ ಮಸ್ತ್ ಪಂಡ ಪನೆರಿಗೆ ಸಾಧ್ಯನೇ ಇಜ್ಜಿ ಅಂಕ ಇಲ್ಲಿ ಬಾಬನ ಕೈತಲ್ ಬತ್ತುಂಡ ಮನಸ್ಸಿಗೊಂಥರ ಶಾಂತಿ ಖುಷಿ ನೆಮ್ಮದಿ ಪೂರ ತಿಕ್ಕೊಂಡು ನಮಕ್ ನಿಗಲ್ ಮಾತೆರ್ಲ ಇಡೆ ಬಲೆ ಬಾರಿ ಪವಿತ್ರದ ಜಾಗ ಉಂದು. ಇನಿ ಚಂಡಿಕೋಮ ಮಸ್ತು ವರ್ಷದಿಂಚಿ ಚಂಡಿಕೋಮ ಮಲ್ತೊಂದುಲ್ಲೇರು ಬಯ್ಯಾಗ ಪಲ್ಲಕ್ಕಿ ಪೂಜೆ ಉಂಡು ಖುಷಿ ಆಪುಂಡು. ಪೂರ ಗುರುವಾರ ಡೈಲಿ ವನಸ್ಸುಂಡು ಎರೆಗ್ಲ ಇಜ್ಜಿ ಪಂತಿಜ್ಜಿ ಏರ್ ಬತ್ತುಂಡಲ್ಲ ವನಸ್ಸು ಪಾಡುವೆರೆ ಮೂಲು. ದಿವಾಕರ್ ಶೆಟ್ರು ಬಾರಿ ಎಡ್ಡೆದ ಜನ ಆರು ಮಸ್ತ್ ಜನಕುಲೇನ ಆಶೆ ಮಲ್ಪೆರು ಒಂದು ಮಲ್ಪೆರು ಎರಡ್ಲ ಭೇದ ಭಾವ ಮಲ್ಪೂಜರು ಪೂರ ಜನಕ್ಲೆಲ್ಲ ಒಂದೇ ಲೆಕ್ಕ ತೂಪೆರು ಎಂಗೆಲ್ಲ ಬಾರಿ ಖುಷಿ ಆಪುಂಡು. ಓಂ ಸಾಯಿರಾಮ್ ಎನ್ನ ಪುದರ್ ಪವಿತ್ರ ಪಂದ್ ಎನ್ನಿಡೆ ಮಸ್ತ್ ವರ್ಷ ಒಡಿಂಚಿ ಬರೋಂದುಲ್ಲೆ ಮೂಲಪತ್ರ ಏನೇನು ಮನಸ್ಸು ಒಂಥರ ನೆಮ್ಮದಿ ಸುಖ ತಿಕ್ಕೊಂಡು ಪ್ರತಿ ವಾರಲ ಮೂಲ ಗುರುವಾರದಲ್ಲಿ ಭಾರಿ ವಿಶೇಷ ಪೂಜೆ ಪಾದ ಪೂಜೆ ಪೂರ ಉಂಡು. ಇನಿ ಬೈಡ್ ವಿಜಯದಶಮಿ ಲೆಕ್ಕ ಚಂಡಿಕಾ ಹೋಮ ಒಂದುಂಡು ಬೈಡ್ ಪಲ್ಲಕ್ಕಿ ಪೂಜೆ ಉಂಡು ಯಕ್ಷಗಾನ ತಾಳಮದ್ದಳ ಉಂಡು. ಸೊ ಮಾತೆಲ್ಲ ಬಲೆ ಮಸ್ತ್ ಖುಷಿಯ ಒಂದುಂಡು ಮೂಲು ಮಸ್ತ್ ಮನಸ್ಸು ನೆಮ್ಮದಿ ತಿಕ್ಕೊಂಡು. ಉಡುಪಿಯ ತೋಟದ ಮನೆ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ನವರಾತ್ರಿಯ ಪ್ರಯುಕ್ತ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಸಮಾಧಿ ಶತಾಬ್ದಿ ಆರಾಧನಾ ಸಂಸ್ಮರಣೆ ಪ್ರಯುಕ್ತ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಬಾಬಾ ಮಂದಿರದಲ್ಲಿ ವಿಶೇಷವಾಗಿ ಗುರುವಾರ ದಿನ ಸೇರಿದ ಸರ್ವ ಭಕ್ತರಿಗೂ ಅನ್ನ ಸಂತರ್ಪಣಾ ಕಾರ್ಯವೂ ನಡೆಯುತ್ತದೆ. ಅದೇ ರೀತಿ ವಿಶೇಷ ದಿನದಂದು ಸೇರಿದ ಸಾವಿರಾರು ಭಕ್ತರಿಗೂ ವಿಶೇಷ ಅನ್ನ ಸಂತರ್ಪಣಾ ಕಾರ್ಯವೂ ಅದ್ದೂರಿಯಾಗಿ ನಡೆಯಿತು. जय साई राम हरे हरे कृष्णा जय राधे श्याम. ಬಾಬಾ ಮಂದಿರದಲ್ಲೇ ನವರಾತ್ರಿಯ ಪ್ರಯುಕ್ತ ನಡೆದ ಚಂಡಿಕಾ ಹೋಮದ ಬಳಿಕ ಪಲ್ಲಕ್ಕಿ ಪೂಜೆಯೂ ನೆರವೇರಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಲ್ಲಕ್ಕಿ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್. ತ್ರಿಮೂರ್ತಿ ರೂಪವ ತೋರಿಸುವ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್. ತ್ರಿಕಾಲ ರಕ್ಷಣೆ ಒದಗಿಸುವ ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್. ಓಂ ಸಾಯಿ ರಾಮ್ ಜಯ ಸಾಯಿ ರಾಮ್ ಹರೆ ಹರೆ ಕೃಷ್ಣ ಜಯ ರಾಧೆ ಶ್ಯಾಮ್.
ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ನಡೆದಂಥ ಚಂಡಿಕಾ ಹೋಮದ ವಿಶೇಷತೆಯನ್ನು. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.